ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ್ತೆ ವಾರ್ತೆದ ವಿವರ. ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರು ಬೆಳ್ಳಾರೆಡ್ ಅಕ್ಷಯ ಕೋರಿ ಫಾರ್ಮ್ ಉಪ್ಪುನ ಪ್ರವೀಣ್ ನೆಟ್ಟಾರ್ ಅಂಗಾರ ರಾತ್ರಿ 9 ಗಂಟೆಗೆ ಫಾರ್ಮ್ ಮುಚ್ಚಿದು ಇಲ್ಲಡೆ ಪೊಯರೆ ತಯಾರ ಒಂದು ಪೊನಗ ಬೈಕಡ್ ಬತ್ತಿನ ಇರುವೆರು ಅತ್ಯಾರ್ಲೆಡು ಬಲವಾಯಿನ ಪೆಟ್ಟು ಪಾಡ್ದು ಕೆಡ್ತೇರು. ಅರೆಗ್ 32 ವರ್ಷ ಪ್ರಾಯ ಆದಿತ್ತಂಡು. ಈ ಬಗೆಟ್ ಪುತ್ತೂರು ಕಡಬ ಸುಳ್ಯ ತಾಲೂಕ್ಲೆಡ್ ಬುಧವಾರ ಬಂದ್ಗೆ ಲೆಪ್ಪು ಕೊಡ್ದಿತ್ತೇರು. ಸುಳ್ಯ ತಾಲೂಕದ ಬೆಳ್ಳಾರೆಡ್ ಅಂಗಾರ ರಾತ್ರಿ ಬಿಜೆಪಿ ನಾಯಕಿ ಬೆಳ್ಳಾರೆ ನೆಟ್ಟಾರ್ದ 32 ವರ್ಷ ಪ್ರಾಯದ ಪ್ರವೀಣ್ ಪೂಜಾರಿನ ಕಿರಣೆಡ್ದವರ ಪುತ್ತೂರು ಕಡಬ ಸುಳ್ಯ ತಾಲೂಕು ಧರ್ಮೆಡ್ ಸ್ವಂತ ಇಚ್ಚಡ್ ಬುಧರ ಬಂದ್ ನಡಪಾಯರೆ ಹಿಂದೂ ಸಂಘಟನೆಲು ಲೆಪ್ಪು ಕೊಡ್ದಿತ್ತ. ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರು ಬೆಳ್ಳಾರೆಡ್ ಅಕ್ಷಯ ಕೋರಿ ಫಾರ್ಮ್ ಉಪ್ಪುನ ಪ್ರವೀಣ್ ರಾತ್ರಿ 9 ಗಂಟೆಗೆ ಫಾರ್ಮ್ ಮುಚ್ಚಿದು ಇಲ್ಲಡೆ ಪೊಯರೆ ತಯಾರ ಒಂದು ಪನಗ ಬೈಕಡ್ ಬತ್ತಿನ ಇರುವೆರು ಅತ್ಯಾರ್ಲೆಡು ಬಲವಾಯಿನ ಪೆಟ್ಟು ಪಾಡ್ದು ಪದರಾಡದಿತ್ತರ. ಜೋರದ ಪೆಟ್ಟಾದಿದ್ದದ ಆಸ್ಪತ್ರೆಗೆ ಸಾಗನಗ ಪ್ರವೀಣ್ ಜೀವ ಬಿಡ್ತಾರ. ಜಿಲ್ಲಾಧಿಕಾರಿ ಜಾಗೆಗೆ ಬರಡೊಂದು ಸಂಘಟನೆದಕ್ಲು ಆಸ್ಪತ್ರೆದವಲು ಹಠಪತ್ತನಗ ರಾತ್ರಿ 1 ಗಂಟೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಅಡಿಗಬಹುದು ಪಾತ್ರಕತೆ ನಡಪಾದ್ಯರ. ಬೆಳ್ಳಾರೆ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದ ತನಿಖೆ ನಡಪಾವುದಿಲ್ಲರ. ಪುತ್ತೂರುಡ್ಡು ಬೆಳ್ಳಾರೆದ ನೆಟ್ಟಾರ್ಗ ಪ್ರವೀಣ್ರನ ಮರಣ ಮೆರವಣಿಗೆಡು ಕೊನುತ್ತೆರು. ಪಕ್ಷ ಸಂಘಟನೆದಕ್ಲು ಕಾರ್ಯಕರ್ತರು ಅಭಿಮಾನಿಲು ಪಾಕ ಜನ ಮೆರವಣಿಗೆಡು ಪಾಲ್ದಿತ್ತೊಂಡಿರು. ಬೆಳ್ಳಾರೆ ಪೇಂಟ್ ಸೆಡ್ದು ಸುತ್ತಮುತ್ತಲ್ಡು ಪೊಲೀಸರು ಭಾರಿ ಬಂದೋಬಸ್ತ್ ಮಲ್ತಿದ್ದರು. ಪುತ್ತೂರು ಕಡಬ ಸುಳ್ಯ ತಾಲೂಕ್ಲೆಡು ಬಂದ್ಗೆ ಲಿಪ್ಪು ಕೊಡ್ದಿತ್ತರು. ರಡ್ಡು ಖಾಸಗಿ ಬರುವ ಸಂಸ್ಥೆಗೆ ರಜೆ ಕೊಡ್ತಾರೆ. ಇದಕ್ಕೆ ಉಮೇದು ಕುರ್ಪನ PFI STPI ನಾಯಕರನ್ನು ಬಂಧನ ಮಲ್ಪಡು ಕೇಸನ್ನು ರಾಷ್ಟ್ರೀಯ ತನಿಖಾ ದಳಕ್ಕೂ ಒಯ್ಸಾವುಡೊಂದು ಸಂಘಟನೆದಕ್ಲು ಒತ್ತಾಯ ಮಂದಿರ. ಪುತ್ತೂರದ ಕೆಲವು ಶಾಲೆಗಳ ರಜೆ ಕೊಡ್ದಿತ್ತರ. ಬೊಳುವಾರದ ಕೆಲವು ಕಡೆಟ್ಟು ಬಸ್ಲಿಗೆ ಕಲ್ಲು ದಕ್ಕಿದಿನ ಬಗೆಟ್ ವರದಿ ಆತಂಡು. ಕುಡ್ಲಗ ಪೋಂದಿತ್ತಿನ ಸರ್ಕಾರಿ ಬಸ್ಗೆ ಕಲ್ಲು ದಕ್ಕದ ಕನ್ನಡಿ ಪುಡಿ ಮತ್ತದರ. ಪುತ್ತೂರು ಕಡಬ ಸುಳ್ಯ ತಾಲೂಕು ಧರ್ಮೆಡ್ ಸೆಕ್ಷನ್ 144 ಪಾಡ್ದು ಒತ್ತು ವಿಭಾಗಾಧಿಕಾರಿ ಗಿರೀಶ್ ಆದೇಶ ಕೊಡ್ತಾರ. ಸತ್ತ ಮೇಲೆ ಯಾವ ರಾಜ್ಯಕ್ಕೆ ಇಲ್ಲ, ಜೀವಂತ ಇರುವಾಗ ಓಟು ಒಂದು ಬೇಕಂತ ರಾಜ್ಯಕ್ಕೆ ಮಾತ್ರ, ಮತ್ತೆ ಯಾವುದಿಲ್ಲ. ನಮಗೆ ನಮ್ಮ ಜೀವ ಹೋಯ್ತಲ್ಲ ಅಷ್ಟೇ. ನಮಗೆ ಅವರೆಲ್ಲ ಊರಿಗೆ ಒಂದು ಉಪಕಾರಿ, ಮನೆಗೆ ಎಷ್ಟು ದುಡ್ಡು ಅದು ಊರಿಗೆ ಉಪಕಾರ ಮಾಡುವವನು. ಸಂಘ ಸಮಸ್ಯೆ ಅದೆಲ್ಲ ಮಾಡಿಕೊಂಡು ಎಲ್ಲ ಯಾರು ಹುಷಾರಿಲ್ಲಾದರೆ ಅವನ ಕಾರಲ್ಲೇ ತಗೊಂಡು ಹೋಗ್ತಿದ್ದ, ಏನೋ ಎಲ್ಲ ಮಾಡ್ತಿದ್ದ. ಈಗ ನೋಡಿ ಪರಿಸ್ಥಿತಿ ಹೇಗೆ ಆಯಿತು. ಈ ರಾಜ್ಯಕ್ಕೆ ಹೋಗಿ ನಾವು ಕಳ್ಕೊಂಡಿದ್ದೇವೆ. ಇಂಥ ರಾಜ್ಯಕ್ಕೆ ಬೇಕಾ ಯಾರಿಗಾದರೂ? ಸುಳ್ಯ ತಾಲೂಕದ ಬೆಳ್ಳಾರೆಡ್ ಅಂಗಾರ ರಾತ್ರಿ ದುಷ್ಕರ್ಮಿಲೆಗ್ ಬಲಿಯಾಯಿನ ಬಿಜೆಪಿ ನಾಯಕರು ಪ್ರವೀಣ್ ನೆಟ್ಟಾರನ ಮರಣದ ಮೆರವಣಿಗೆಡ್ ಬುಧವಾರ ಬೆಳ್ಳಾರೆಡ್ ಪೊಲೀಸ್ ಲಾಠಿ ಚಾರ್ಜ್ ನಡೆತದಂಡ. ಬಿಜೆಪಿ ಕಾರ್ಯಕರ್ತರನ್ನ ಪಕ್ಷಪರ ಹಿಂದೂ ಕಾರ್ಯಕರ್ತರನ್ನ ಲಡಾಯ್ದ ನಡುಟು ನೆಟ್ಟಾರಡ್ ಮರಣದಿಪ್ಪನ ಕಿರಿಯಲು ನಡೆತಂಡ. ಆರೋಪಿಲೆ ನಾಡು ಪತ್ಯರೆ ಪೊಲೀಸರು ಐನು ಕೂಟ ಕಟ್ಟದ ತನಿಖೆ ಶುರು ಮಾಡಿದರು. ಬಿಜೆಪಿ ಯುವ ಮೋರ್ಚಾದ ನಾಯಕರು ಪ್ರವೀಣ್ ನೆಟ್ಟಾರನ ಮರಣದ ಮೆರವಣಿಗೆ ಸುಳ್ಯ ತಾಲೂಕದ ಬೆಳ್ಳಾರೆಗೆ ಬಂದಾಗ ಬೆಳ್ಳಾರೆ ಬಸ್ ಸ್ಟ್ಯಾಂಡ್ ಮರಣ ತುಯರೆ ಬತ್ತಿನ ಸಂಸದರ ರಾಜ್ಯ ಬಿಜೆಪಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ರನ ಕಾರ್ಗ್ ಹಿಂದೂ ಕಾರ್ಯಕರ್ತರು ಮುತ್ತಿಗೆ ಪಾಡಿಯರು. ಪ್ರವೀಣ್ ನೆಟ್ಟಾರ್ ಕುಟುಂಬಗೂ ಸಮಾಧಾನ ಪನಿಯರೆ ಬತ್ತಿನ ಪೊರ್ತುಡು ಹಿಂದುತ್ವ ಪರ ಸಂಘಟನೆದ ಕಾರ್ಯಕರ್ತರು ಏವರುಡು ನಳಿನ್ ಕುಮಾರ್ ಕಟೀಲ್ರನ ಗಾಡಿದ ಮೇಲೆಗೂ ಪುರಿಯರು. ಕಾರನ್ನು ಪಲ್ಟಿ ಮಲ್ಪರ ಪ್ರಯತ್ನ ಮಲ್ತದ ಚಕ್ರದ ಗಾಳಿದಿತ್ತರ. ಸ್ಥಿತಿಗತಿ ಕೈಮುರಂಡ ಪಣದು ಗೊತ್ತಾನಗ ಪೊಲೀಸರು ಲಾಠಿ ಚಾರ್ಜ್ ಮಲ್ತದ ಜನಕ್ಲೆನ್ ಗಿಡಪೆರ ಪುಣೆಯರು. ಪೊಲೀಸ್ ಭದ್ರತೆಡ್ ಕಟೀಲ್ ಜಾಗಿಡ್ದು ದೂರ ಪೊಯ್ಯರು. ಏವರ ತಾಳಿನ ಕಾರ್ಯಕರ್ತರು ನ್ಯಾಯ ಬೋಡೆ ಬೋಡೊಂದು ಘೋಷಣೆ ಪಾಡ್ಯರು. ಬೆಳ್ಳಾರೆ ಗ್ರಾಮಡು ಸ್ಥಿತಿಗತಿ ಬೆಚ್ಚೇರ್ ನೀಡಿದವರ ಬಿಗಿ ಪೊಲೀಸ್ ಬಂದೋಬಸ್ತ್ ಮಲ್ತದೇರು. ಅಂಗಡಿಲೇನು ಪೊಲೀಸರು ಮುಚ್ಚ ಒಂದು ಕೂಟ ಸೇರ್ನಕ್ಲೇನು ಒಟ್ರಾಸಿ ಲಾಠಿ ಬೀಜದ ಗಿಡತದೇರು. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರು ದಕ್ಷಿಣ ಕನ್ನಡ ಜಿಲ್ಲೆದ ಜವಾಬ್ದಾರಿಕೆದ ಮಂತ್ರಿ ಸುನಿಲ್ ಕುಮಾರ್ ಬತ್ತದ ಪ್ರವೀಣ್ ಕುಟುಂಬಗೂ ಸಮಾಧಾನ ಪನ್ನಗಲ ಕಾರ್ಯಕರ್ತರ ತಂಕ್ಲೆನ ಏವ್ರ ಪಿದೈ ಪಾಡಿಯರ ಅಂಚಾದ ಸುನಿಲ್ ಕುಮಾರ್ ಅಮಸರ
ಕಾಲೊಡೆ ಅಲ್ಪಡ್ದು ತುರ್ತು ಜಾಗೆ ಖಾಲಿ ಮಲ್ತೆರ. ಕಾರ್ಯಕರ್ತರನ್ನ ಏವರ ಲಾಠಿ ಚಾರ್ಜ್ ಬೆಚ್ಚೆಯರ್ನ ಬೆಳ್ಳಾರೆ ಸ್ಥಿತಿಗತಿತ ನಡುಟು ಪ್ರವೀಣ್ ನಿಟ್ಟಾರನ ಮರಣದ ಅಕೇರಿದ ಕಿರಿಯಲೆನ ನಡಪಾಯಿರ. ಪ್ರವೀಣ್ ನಿಟ್ಟಾರನ ಕೆರ್ನ ಆರೋಪ್ಲೆನ ತುರ್ತು ನಾಡುಪತ್ಯರೆ ಪೊಲೀಸರು ಐನು ಕೂಟ ಕಟ್ಟದು ತನಿಖೆ ಸುರುಪತ್ತಿದೆರ. ಬೆಳ್ಳಾರೆಡು ಪ್ರವೀಣ್ ನೆಟ್ಟಾರನ ಕೆರ್ನೇಗೆ ಇರೋದ ತೋಜಾದ ಬಿಜೆಪಿ ಚಿಕ್ಕಮಗಳೂರು ಜಿಲ್ಲಾ ಯುವ ಮೋರ್ಚಾ ಗುರುಕಾರ್ಯರು ಸೇರಿದು ಜಿಲ್ಲೆದ ಯುವ ಮೋರ್ಚಾದ ಮಾತಾ ಪದಾಧಿಕಾರಿಗಳು ಬೊಕ್ಕ ಒರಂಬ ಮಂಡಲದ ಗುರುಕಾರ್ಯರು ಸೇರಿದು ಪಕ್ಷದ ಜವಾಬ್ದಾರಿಗೆ ಸಾಮೂಹಿಕ ರಾಜೀನಾಮೆ ಕೊಡ್ತಾರೆ. ರಾಜಿ ಕೊರ್ನ ಓಲೆನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರಿಗೆ ಕಡಪೊಡೆದು ಕೊಡ್ತಾರೆ. ಬೆಳ್ಳಾರೆಡು ಹಿಂದೂ ಕಾರ್ಯಕರ್ತರ ಬಿಜೆಪಿ ನಾಯಕ ಪ್ರವೀಣ್ ನೆಟ್ಟಾರನಿಗೆ ದುಷ್ಕರ್ಮಿಲ್ ಕೆರ್ನೆಗೆ ಸಂಬಂಧಪಟ್ಟನಂಚ ಬಿಜೆಪಿ ಸರ್ಕಾರಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರಿಗೆ ಪಕ್ಷದ ಕಾರ್ಯಕರ್ತರೆ ಬೆಚ್ಚ ಮುಟ್ಟಾದಿರ. ಪ್ರವೀಣ್ ನೆಟ್ಟಾರನ್ ಕೆರ್ನೆಗೆ ಇರೋದ ತೋಜಾದ ಬಿಜೆಪಿ ಚಿಕ್ಕಮಗಳೂರು ಜಿಲ್ಲಾ ಯುವ ಮೋರ್ಚಾ ಗುರುಕಾರ್ಯರು ಸೇರಿದ ಜಿಲ್ಲೆದ ಯುವ ಮೋರ್ಚಾದ ಮಾತಾ ಪದಾಧಿಕಾರಿಗಳ ಬೊಕ್ಕ ಒರಂಬ ಮಂಡಲದ ಗುರುಕಾರ್ಯರು ಸೇರಿದು ಪಕ್ಷದ ಜವಾಬ್ದಾರಿಗೆ ಸಾಮೂಹಿಕ ರಾಜೀನಾಮೆ ಕೊಡ್ತಾರೆ. ರಾಜಿಕೊರ್ನ ಓಲೆನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಡಪೊಡೆದು ಕೊಡ್ತಾರೆ. ಜಿಲ್ಲಾ ಯುವ ಮೋರ್ಚಾದ ಗುರುಕಾರ್ಯರು ಸಂದೀಪ್ ಹರವಿನಂಗಡಿ ಮುಖ್ಯಮಂತ್ರಿಗಳಿಗೂ ಓಲೆ ಬರೀತಾರೆ. ರಾತ್ರಿ ಬತ್ತದ ಪಿರವಡ್ದು ಪೆಟ್ಟುಪಾಡ್ನವು ಹೇಡಿಲಿನ ಕೆಲಸ ಬಿಜೆಪಿ ಯುವ ಮೋರ್ಚಾದ ಎಡ್ಡೆ ಕಾರ್ಯಕರ್ತರಾದ ಸೇವೆಗಾದ ಎತ್ತಿನ ಜವನೆ ಎತ್ತೆ ಸಮಾಜಗಾದ ಪ್ರಾಣ ಕೊಡ್ತಾರಂದ ಪಂತಿನ ಸಂದೀಪ್ ಸರ್ಕಾರ ಆರೋಪಿಲೇನ್ ಪತ್ತದ ಉಗ್ರ ಶಿಕ್ಷೆ ಕೊರಡು ನನದ ದಿನಕ್ಲೆಡೆ ಇಂಚಿನ ನಡಪಂದಿನಂಚ ಜಾಗ್ರತೆ ವಹಿಸೋಡನ್ನು ಪಂತೆರ. ಈ ಬಗೆಟ್ ಬೆಂಗಳೂರು ಅಭಿಪ್ರಾಯ ತಿರಿಪಾದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಾಪದಕ್ಲೆನ್ ಕೆರ್ನಗ ಮಾತ್ರೆಗ್ಲ ಏವರ ಒಪ್ಪುಂಡು ಆಯ್ನಾತ್ ಬೇಗ ಕೆರ್ನಕ್ಲನ ಬಂಧನಗೂ ಕ್ರಮದ ತನುನೊಂದು ಪಂತೆರ. ಒಂದು ಕೇರಳದ ಗಡಿ ಜಾಗಿಡ್ ನಡತಿ ನಡೆದವರ ಆರೋಪಿಲು ಗಡಿಟೇ ಬತ್ತದ ಕೆಡ್ದು ಪತ್ರಾಡಾತ್ತೆರ. ಒಂದು ಒಂಜಿ ವ್ಯವಸ್ಥೆದ ಕೇನಿ ಆರೋಪಿಲೆನ್ ಪತ್ಯರೆ ಗಡಿ ಕಡತದ್ಲ ತಣಿಕೆ ಮಲ್ಪರೆ ಪೊಲೀಸರು ದುಂಬು ಬೈದರ. ಎಸ್ಪಿ ಸರಿಯಾಯಿನ ತಡಿಕೆ ನಡಿಪಾಯರೆ ಗೃಹ ಮಂತ್ರಿ ಸೂಚನೆ ಕೊಡ್ತಾರಂದು ಮುಖ್ಯಮಂತ್ರಿ ಪಂಡ್ಯರ. ಖಂಡಿತವಾಗಿಯೂ ಒಬ್ಬ ಅಮಾಯಕ ಕೊಲೆ ಆದಾಗ ಆಕ್ರೋಶ ಇರ್ತದೆ. ಅವರೆಲ್ಲರಿಗೂ ಕೂಡ ಶಾಂತಿ ಸಂಯಮದಿಂದ ಇರೋಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ ಮತ್ತು ನಮ್ಮ ಹೋಮ್ ಮಿನಿಸ್ಟ್ರು ಈಗಾಗಲೇ ಎಸ್ ಪಿ ಅವ್ರಿಗೆ ಎಲ್ಲ ಸೂಚನೆಯನ್ನು ಕೊಟ್ಟೆ. ಆದಷ್ಟು ಬೇಗನೆ ಯಾರ್ಯಾರು ಕೊಲೆಗಡಕರಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕನ್ನುವಂಥದ್ದು ಮಾಡಿದೆ. ಅದು ಕೇರಳ ಬಾರ್ಡ್ರಲ್ಲಿ ಇರೋದ್ರಿಂದ ಕೇರಳ ಬಾರ್ಡ್ರಲ್ಲಿಯೂ ಕೂಡ ದಾಟಿ ಆದರೂ ಕೂಡ ಹೋಗಿ ಹಿಡಿಯೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡು ಕೆಲವು ಕ್ರಮಗಳನ್ನು ಇಲ್ಲಿ ಬಹಿರಂಗ ಹೇಳೋಕ್ಕಾಗಲ್ಲ, ಪೂರ್ಣ ಕ್ರಮಗಳನ್ನು ತೆಗೆದು ಅಲ್ಲಿ ಇಲ್ಲ ನಿನ್ನೆ ಆಗಿದೆ, ಇನ್ಮೇಲೆ ಗೊತ್ತಾಗುತ್ತೆ. ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಸರ್ ಸಾಮಾಜಿಕ ಜಾಲತಾಣದಲ್ಲಿ. ಬಿಜೆಪಿ ಸರ್ಕಾರ ಇದ್ರೂ ಕೂಡ ಈಗ ಕೊಲೆ ನಡೆದಿರುವಂಥದ್ದು ಯಾರು ಇಲ್ಲದೆ ಇರುವಾಗ ಹಿಂದಿನಿಂದ ಬಂದು ಮೋಸ ಮಾಡಿರುವಂಥದ್ದು. ಈಗ ನಾವು ಅವ್ರನ್ನ ಕೂಡಲೇ ದಸ್ತಗಿರಿ ಮಾಡಿ ಕ್ರಮ ತೆಗೆದುಕೊಳ್ತೀವಿ. ಉಗ್ರವಾದಂಥ ಶಿಕ್ಷೆ ಏನಾಗಬೇಕು ಎಲ್ಲ ಸೆಕ್ಷನ್ ಹಾಕಿ ಪ್ರಾಸಿಕ್ಯೂಷನ್ ಮಾಡ್ತೇವೆ. ಇದು ಒಂದು ವ್ಯವಸ್ಥಿತ ಸಂಚು. ಈಗಾಗಲೇ ನಾನು ಹಿಂದೂ ಕೂಡ ಹೇಳಿದ್ದೇನೆ, ಈ ಥರ ಕ್ಷೋಭೆಯನ್ನು ಉಂಟು ಮಾಡುವಂಥ ಒಂದು ವರ್ಗ ಏನಿದೆ ಅವ್ರ ವಿರುದ್ಧ ಈಗಾಗಲೇ ಭಾಳಷ್ಟು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ಕೆಲವು ರಿಯಾಕ್ಷನ್ ಆಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ಅವ್ರು ಸದೆ ಬಡಿಯೋ ಕೆಲಸ ನಮ್ಮದು ನಾವು ಮಾಡ್ತೀವಿ. ಬಿಜೆಪಿದ ನಿಷ್ಠದ ಕಾರ್ಯಕರ್ತರು ಪ್ರವೀಣ್ ದುಷ್ಟರಿನ ಅಟ್ಟಹಾಸಗೂ ಜೀವ ಕಳೆವಂದೆರ. ಭಾರತೀಯ ಜನತಾ ಪಕ್ಷ ಬೊಕ್ಕ ಬಿಜೆಪಿ ಆಡಳಿತ ಒಂದಕ್ಕೆ ಇರೋದ ತೋಜಾ ಉಂಡು. ಕೆಂಗುಡರಿಗೆ ಕಾನೂನು ಚೌಕಟ್ಟಡು ಕಠಿಣ ಶಿಕ್ಷೆ ಕೊರಪಾವಣೊಂದು ಶಾಸಕರು ವೇದವ್ಯಾಸ ಕಾಮತ್ ಪಂತೆರ. ಕುಡ್ಲಾ ತೆನಕಾಯಿ ಕ್ಷೇತ್ರದ ಶಾಸಕರು ವೇದವ್ಯಾಸ ಕಾಮತ್ ಬಿಜೆಪಿ ನಾಯಕ ಪ್ರವೀಣ್ ನೆಟ್ಟಾರನ್ ಕೆರ್ನ ಬಗೆಟ್ ಅಭಿಪ್ರಾಯ ಕೊಡದು ಬುಧವಾರ ಸುದ್ದಿಗಾರರ ಪಾತಿರಿಯರ. ಬಿಜೆಪಿದ ನಿಷ್ಠದ ಕಾರ್ಯಕರ್ತರ ಪ್ರವೀಣ್ ದುಷ್ಟರೆನ ಅಟ್ಟಹಾಸಗೂ ಜೀವ ಕಳೆವಂದೆರ. ಭಾರತೀಯ ಜನತಾ ಪಕ್ಷ ಬೊಕ್ಕ ಬಿಜೆಪಿ ಆಡಳಿತ ಇಂದಕ್ಕೆ ಇರೋದ ತೋಜಾ ಉಂಡು. ಕೆಂಗುಡರಿಗೆ ಕಾನೂನು ಚೌಕಟ್ಟಡು ಕಠಿಣ ಶಿಕ್ಷೆ ಕೊರ್ಪುಣೊಂದು ಪಂಡ್ಯರ. ಪಕ್ಷಕ್ಕಾದ ಬುಡಂದೆ ಪ್ರಾಮಾಣಿಕವಾದ ಬೆಂದಿನ ಜವನೆ ಜೀವ ಕಳೆವಂದೆರ. ಈ ತುಂಬು ಸಿದ್ದರಾಮಯ್ಯರ್ನ ಸರ್ಕಾರ ಒಪ್ಪುನಾಗ ಎಸ್ಡಿಪಿಐ ಬೊಕ್ಕ ಪಿಎಫ್ಐ ಕಾರ್ಯಕರ್ತರನ ಮಿತ್ತದ ಕೇಸ್ಟನ್ನು ಪಿರದಿತ್ತಿನವೇ ದುಷ್ಕರ್ಮಿಳಿಗೆ ಧೈರ್ಯ ಹೆಚ್ಚಾಪುನಂಚ ಮಲ್ತದಂಡ ಕೇರಳೊಡ್ದು ಬರ್ಪುನ ಕೆಂಗುಡೆರ ಕುಡ್ಲಾಡು ಇಂಚಿನ ಚೆಲ್ಲು ಕಾರ್ಯ ಮಲ್ತೊಂದುಲ್ಲೆರ. ತಪ್ಪು ಮಲ್ತಿನಕ್ಲೆಗೆ ಎಂಕ್ಲನ ಸರ್ಕಾರ ನೂದೇಕ್ ನೂದು ಶಿಕ್ಷೆ ಕೊರ್ಪುಂಡು ಪ್ರವೀಣ್ ಬೆಳ್ಳಾರೆನ ಕುಟುಂಬಗೂ ದುಃಖನು ಸಹಿಸೊನ್ನ ಶಕ್ತಿನ ದೇವಿರ ಕೊರಡಂದು ವೇದವ್ಯಾಸ ಕಾಮತ್ ಪಂಡ್ಯರ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಎಸ್ಡಿಪಿಐ ಮತ್ತು ಪಿಎಫ್ಐನ ಕಾರ್ಯಕರ್ತರ ಮೇಲಿರುವಂಥ ಸಾವಿರಾರು ಕೇಸುಗಳನ್ನು ಹಿಂಪಡೆದುಕೊಂಡು ಅವರ ಕೇಸುಗಳನ್ನು ಮುಕ್ತವಾಗಿ ಮಾಡಿಕೊಂಡು ಅವರಿಗೆ ಪುನರಪಿ ಈ ರೀತಿಯ ಚಟುವಟಿಕೆ ಮಾಡಲಿಕ್ಕೆ ಒಂದು ರೀತಿಯ ಶಕ್ತಿಯನ್ನು ಕೊಟ್ಟಂಥ ರೀತಿಯ
ವ್ಯವಸ್ಥೆ ಅಂದಿನ ಸರ್ಕಾರ ಮಾಡಿದೆ. ಯಾವುದೇ ಒಂದು ವ್ಯಕ್ತಿ ತಪ್ಪು ಮಾಡಿದಲ್ಲಿ ಆ ಸರ್ಕಾರ ಆ ಕೇಸನ್ನು ಹಿಂಪಡಿಕೊಳ್ಬಾರ್ದು. ಕೇರಳದಿಂದ ಬರುವಂಥ ಈ ರೀತಿಯ ದುಷ್ಕರ್ಮಿಗಳು ಮಂಗಳೂರಿನಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ದುಷ್ಕರ್ಮವನ್ನು ಮಾಡಿಕೊಂಡು ಪುನರಪಿ ಕೇರಳಕ್ಕೆ ಓಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ. ಹಾಗಾಗಿ ಇದನ್ನೆಲ್ಲವನ್ನು ಕಂಡು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಾರು ಯಾವುದೇ ರೀತಿಯ ವಿಚಾರವನ್ನು ಹೇಳಲಿ, ನಾವು ನಮ್ಮ ಸಂಘಟನೆಯ ಕಾರ್ಯಕರ್ತರ ಅವರಿಗೆ ಆದಂಥ ಅನ್ಯಾಯವನ್ನು ಸರಿಪಡಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ನಮ್ಮ ಸರ್ಕಾರ ದಿಟ್ಟವಾದ ಕ್ರಮವನ್ನು ವಹಿಸಿಕೊಳ್ತದೆ. ಒಮ್ಮೆ ಸರ್ಕಾರ ಅವರನ್ನು ಬಂಧನ ಮಾಡಿದ ನಂತರ ಅವರನ್ನು ಶಿಕ್ಷೆಗೆ ಗುರು ಮಾಡಿಸುವಂಥ ರೀತಿಯಲ್ಲಿ ಯಾವುದೆಲ್ಲ ಕ್ರಮಗಳನ್ನು ವಹಿಸ್ಕೊಳ್ಬೇಕು ಅದನ್ನು ಕೂಡ ನಾವು ವಹಿಸ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಹಾಗಾಗಿ ಇದಕ್ಕೆ ಯಾವುದೇ ರೀತಿ ಸಂದೇಹ ಪಡಬೇಕಾಗಿಲ್ಲ. 100ಕ್ಕೆ 100 ತಪ್ಪು ಮಾಡಿದವರನ್ನು ಶಿಕ್ಷಿಸ್ತೇವೆ. 9 ವರ್ಷ ಪ್ರಾಯದ ಮಗನ ಮಿತ್ತೆ ಅತ್ಯಾಚಾರ ನಡಪಾಯಿನ ಚೆಲ್ಲ ಸಂಗತಿ ಕೊಣಾಜೆ ಪೊಲೀಸ್ ಸ್ಟೇಷನ್ ಸುತ್ತದ ಪಾವೂರುಡು ನಡೆತದಂಡ ಆರೋಪಿ ಅಶ್ವಥ್ ಪನ್ಪನಾಯನ್ ಕೊಣಾಜೆ ಪೊಲೀಸರು ಬಂಧನ ಮಲ್ದೇರ. 9 ವರ್ಷ ಪ್ರಾಯದ ಮಗನ ಮಿತ್ತೆ ಅತ್ಯಾಚಾರ ನಡಪಾಯಿನ ಚೆಲ್ಲ ಸಂಗತಿ ಕೊಣಾಜೆ ಪೊಲೀಸ್ ಸ್ಟೇಷನ್ ಸುತ್ತದ ಪಾವೂರುಡು ನಡೆತದಂಡ ಆರೋಪಿ ಅಶ್ವಥ್ ಪನ್ಪನಾಯನ್ ಕೊಣಾಜೆ ಪೊಲೀಸರು ಪತ್ತದೇರ. ನಿರಕರ ಜಿಲ್ಲೆಡ್ ಬತ್ತಿನ ಕುಟುಂಬ ಪಾವೂರುಡು ವಾಸ ಮಾತೊಂದಿತ್ತದ ಆ ಪೊಣ್ಣನ ಅಪ್ಪೆ ಕಂಡನೆ ತೀರ್ನೆಡ್ದ ಬೊಕ್ಕ ಅಶ್ವತ್ನ ಒಟ್ಟುಗಿತ್ತೇರ. ಪೊಂಜೋನ ದುಂಬುದ ಮಗಲು ಒಟ್ಟುಗಿತ್ತಲ. ಅಪ್ಪೆ ಪೆದ್ಯರೆ ಆಸ್ಪತ್ರೆಗೆ ಸೇರ್ದುಪ್ಪನಗ ಅಶ್ವತ್ಲ ಪೊಣ್ಣುಲ ಇಲ್ಲಡಿತ್ತೇರ. ಈ ಪುರ್ತುಡು ಆರೋಪಿ ಪೊಣ್ಣನ ಮಿತ್ತ ಅತ್ಯಾಚಾರ ನಡಪಾದ ಭಾರಿ ನೆತ್ತಿರ್ಪೋಯಿ ನಡೆದವರ ಆಸ್ಪತ್ರೆಗೆ ಸೇರ್ಸಾನಗ ఆయన ಚೆಲ್ಲ ಕೆಲಸದ ಗುಟ್ಟು ಪಿದೈ ಬುಡ್ದುಂಡು. ಕೋಣಾಜೆ ಪೊಲೀಸರು ಆರೋಪಿ ಅಶ್ವತ್ನ ಸ್ವಾಧೀನೋಗದೆ ತೊಂದೆರ. ಪಾಂಡೇಶ್ವರ ಪೊಂಜೋ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೇರ. ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಧನಿಕ್ಲನ ಸಂಘ ಕುಡ್ಲದ ವರ್ಷದ ಮಿಲನೋತ್ಸವ 2022 ಪನ್ಪನ ಕಾರ್ಯಕ್ರಮ ಅಂಗಾರೆ ಸುರತ್ಕಲ್ದ ರೇಂಜರ್ ಗಾರ್ಡನ್ ಅಟ್ಟಣೆ ಮಲ್ತದಿತ್ತೆರ. ಉತ್ತರ ಸಂಚಾರಿ ಪೊಲೀಸ್ ಸ್ಟೇಷನ್ದ ಇನ್ಸ್ಪೆಕ್ಟರ್ ಸುರೇಶ್ ಕುಮಾರ್ ಜಿಲ್ಲಾ ವಾರ್ಷಿಕ ಮಿಲನೋತ್ಸವ ಉದಿಪನ ಮಲ್ತೆರ. ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನ ಧನಿಕ್ಲನ ಸಂಘ ಕುಡ್ಲದ ವರ್ಷದ ಮಿಲನೋತ್ಸವ 2022 ಪನ್ಪನ ಕಾರ್ಯಕ್ರಮ ಅಂಗಾರೆ ಸುರತ್ಕಲ್ದ ರೇಂಜರ್ ಗಾರ್ಡನ್ ಅಟ್ಟಣೆ ಮಲ್ತದಿತ್ತೆರ. ದುಂಬತ್ತ ಶಾಮಿಯಾನ ಯಜಮಾನರ್ನ ಸಂಘದ ಪದಾಧಿಕಾರಿಲು ಮಾಥ ಯಜಮಾನರ ಸದಸ್ಯರಿದ್ದದ ಮೆರವಣಿಗೆಡ ಲೇಸುದ ದೊಂಪುಗು ಬತ್ತು ಸೇರಿಯರ. ಉತ್ತರ ಸಂಚಾರಿ ಪೊಲೀಸ್ ಸ್ಟೇಷನ್ದ ಇನ್ಸ್ಪೆಕ್ಟರ್ ಸುರೇಶ್ ಕುಮಾರ್ ಜಿಲ್ಲಾ ವಾರ್ಷಿಕ ಮಿಲನೋತ್ಸವ ಉದಿಪನ ಮಲ್ತೆರ. ಸುರೇಶ್ ಕುಮಾರ್ ಪಾತಿರ್ದ ಅವಿಯತ್ತು ಲೇಸ್ಲೆಗ್ ನಿಕ್ಲೆನ ಸಾರಗಟ್ಲೆ ಗಾಡಿಲು ಸಂಚಾರ ಮಲ್ಪುವ ಪಾಕಜನ ಬೇಲೆದ ಕ್ಲುಪ್ವೇರ್ ಅಂಚನ ಪುರ್ತು ನಿಕ್ಲೆನ ಗಾಡಿಲನ ದಾಖಲಾತಿ ಸರಿಯಾದಿತ್ತಂಡ ಒವ್ವೇ ಸಮಸ್ಯೆ ಬರ್ಪುಜೆ ಸಂಚಾರಿ ನಿಯಮ ಕಡ್ಡಾಯ ಪಾಲನೆ ಮಲ್ಪಲೆಂದಾರು ಶಾಮಿಯಾನ ಸಂಘದಕ್ಲೆ ಕೇನುಂಡೆರ. ಸಂಘದ ವತಿಯಿಂದ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಬರೀ ಮನರಂಜನೆ ಅಲ್ಲ, ನನ್ನ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಸಾವಿರಾರು ಕಾರ್ಮಿಕರು ಇಲ್ಲಿ ಇರೋದರಿಂದ ಸರ್ಕಾರದಿಂದ ಬರ್ತಕ್ಕಂಥ ಅಥವಾ ಕಾರ್ಮಿಕ ಇಲಾಖೆಯಿಂದ ಅವರಿಗೆ ಕೊಡಮಾಡ್ತಕ್ಕಂಥ ಕೆಲವು ವೈದ್ಯಕೀಯ ಫೆಸಿಲಿಟೀಸ್ ಏನ್ಬೋದು, ಅವರಿಗೆ ಜೀವನದ ಭದ್ರತೆಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಇಂಥ ಒಂದು ಕಾರ್ಯಕ್ರಮಗಳನ್ನು ಸಹಿತ ಇಂಥ ದಿನಗಳಲ್ಲಿ ಅವರಿಗೆ ಕೊಡಿಸೋ ಮೂಲಕ ಅವರ ಜೀವನಕ್ಕೂ ಒಂದು ಭದ್ರತೆ ಇರ್ತದೆ ಮತ್ತು ಏನಾದರೂ ಒಂದು ಅವರಿಗೆ ಅವಘಡಗಳಿದ್ದಾಗ ನಾವು ಏನಾದರೂ ಅವರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಅಂಥೇಳಿ ಈ ಮೂಲಕ ನಾನು ಸಂಘದ ಪದಾಧಿಕಾರಿಗಳನ್ನು ನಾನು ಕೇಳ್ಕೊಳ್ತಾ ಮಲ್ಲವಿ ನೆರಕುಡ್ಲ ಮಹಾನಗರ ಪಾಲಿಕೆ ಸದಸ್ಯರು ಶ್ರೀಮತಿ ಸರಿತಾ ಶಶಿಧರ್ ಪಾತಿರ್ದ ಮುಲ್ಪದ ಕಾರ್ಯಕ್ರಮ ತೋದು ಭಾರಿ ಸಂತೋಷ ಅಂಡ್ ಮಾತಿರಿಗಳ ಮೆಚ್ಚುಗೆ ತೆರಿಪವೆಂದು ಪಂಡಿನ ಮಾತಿರ್ಲ ಒಟ್ಟು ಸೇರಂಡ ಅವೇ ಗಟ್ಟಿದ ಪಂಚಾಂಗ ಕಾರ್ಯಕ್ರಮ ಪೊರ್ಲುಡ್ ಮಲ್ಪಲಿಂದ ಪಂಡೇರ. ನನಗೆ ತುಂಬಾ ಖುಷಿ ಆಯ್ತಂದ್ರೆ ಇಲ್ಲಿನ ಕಾರ್ಯಕ್ರಮವನ್ನು ನೋಡಿ. ಯಾಕೆಂತ ಹೇಳಿದರೆ ಒಂದು ಸಂಘ ಬೆಳೆಯಬೇಕಾದ್ರೆ ಅದು ಒಬ್ಬರಿಂದ ಮಾತ್ರ ಸಾಧ್ಯವಿಲ್ಲ. ಇಂಥ ಎಲ್ಲ ಸದಸ್ಯರು ಸೇರಿದರೆ ಮಾತ್ರ ಈ ಒಂದು ಸಂಘಕ್ಕೆ ಒಂದು ಭದ್ರ ಬುನಾದಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ಒಂದು ಬೆಳಿಗ್ಗೆಯಿಂದ ಸಂಜೆ ತನಕ ಇಲ್ಲಿ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭಾಶಯವನ್ನು ಹೇಳುತ್ತಾ
ದಕ್ಷಿಣ ಕನ್ನಡ ಜಿಲ್ಲಾ ಶಾಮಿಯಾನದ ನಕ್ಲನ ಸಂಘದ ಗುರ್ಕಾರ್ಯರು ಬಾಬುಕಿ ವಿಟ್ಲ ಗುರ್ಕಾರ್ಮೆ ವಹಿಸ್ತಿದ್ದೇರ ಬಾರಿ ಪುರ್ಲುಡು ಕುಡ್ಲ ಘಟಕದಕ್ಲು ಕಾರ್ಯಕ್ರಮ ಮಲ್ತದೇರ ಈತ್ ಮಲ್ಲೆ ಇಡುಂದು ಆಯರ ನಿಕ್ಲನ ಪ್ರಯತ್ನ ಮಲ್ಲೆ ಮಾತಾ ಘಟಕದಕ್ಲನ ಸಾಕಾರ ನನ್ನ ಮಿತ್ತುಗಳ ಇಂಚನೆ ಉಪ್ಪಡಂದು ಬಾಬುಕಿ ವಿಟ್ಲ ಕೇನುಂಡೆರ ನಮಕ್ ಕೊರ್ನ ವ್ಯವಸ್ಥೆ ನಂಗೆ ಉಪದ್ರ ಮಂತಿಜರ ಮನೆಯ ಸಂತೋಷ ಆಗುಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಶಾಮಿಯಾನ್ ದಾಖಲೆಗೆ ದಾನೆಂಡ ಕಂಬ ಅದರ ಪೈಪು ದಾನೆಲ್ಲ ನಮ್ಮ ಗಾಡಿದ ಪಿದ ಇಪ್ಪುನು ರೆಕಾರ್ಡ್ ಸರಿ ಇಪ್ಪು ಅಂಡ ಪಿರವು ಜನ ಕುಳ್ಳಿಯರ ಬಳ್ಳಿ 2 ಜನ ಕುಳ್ಳುದಿಪ್ಪೇರು ಅತನ ಒಂಜಿ ಎದುರಿಪ್ಪೇರು ಅತನ ಒಂಚೂರು ಲೋಡು ಓವರ್ಲೋಡು ದಿನ್ನಡಿಪ್ಪುಜಿ ತೂಣಗ ಮಲ್ಲ ಲೋಡ್ ಆದಿಪ್ಪುಂಡು ಇದನ್ನೇಟ ನಂಗೆ ದಾಲ ಉಪದ್ರ ಮಂತಿಜರು ನನ್ನ ದುಂಬುಗಳ ಅಂಚನೆ ಹಾಕ್ಲಿ ನಂಗೆ ಸಹಕಾರ ಕೊರಡು ಅಕ್ಲೇನು ಏಪಲ ನಮ್ಮ ಮರಪ್ಪಾಯ ಸಂಘದ ಕುಡ್ಲ ಘಟಕದ ಗುರ್ಕಾರ್ಯರು ಕ್ಲೇವರ್ ಡಿಸೋಜ ಬಂಟ್ವಾಳ ಘಟಕದ ಗುರ್ಕಾರ್ಯರು ಪಿಯೂಸ್ ಮ್ಯಾಕ್ಸಿಮ್ ಸಿಕ್ವೇರ ಬೆದ್ರ ಘಟಕದ ಗುರ್ಕಾರ್ಯರು ಗಣೇಶ್ ಕಾಮತ್ ಬೆಳ್ತಂಗಡಿದ ಗುರ್ಕಾರ್ಯರು ಜೆರ್ಮಿ ಡೇಸಾ ಕುಡ್ಲ ಘಟಕದ ದುಂಬುದ ಗುರ್ಕಾರ್ಯರು ಉಮಾನಾಥ ಸುವರ್ಣ ಕುಡ್ಲ ಘಟಕದ ಮರ್ಯಾದೆ ಗುರ್ಕಾರ್ಯರು ಭಾಸ್ಕರ್ ರಾವ್ ಪಾಲ್ಗೊಂಡರು ಸಂಘದ ಜಿಲ್ಲಾ ಕಾರ್ಯಂತರ ಶಿವಪ್ರಸಾದ್ ಹೆಗ್ಡೆ ಮೇಜರ್ ಕೋಶಾಧಿಕಾರಿ ಯುವರಾಜ್ ಕಾರ್ಯಕ್ರಮ ವಹಿಸೊಂದಿನ ಕುಡ್ಲ ಘಟಕದ ಕಾರ್ಯಂತರ ನಿಶಿತ್ ಪೂಜಾರಿ ಕೋಶಾಧಿಕಾರಿ ಕ್ಲೇವರ್ ಡಿಸೋಜ ಒಟ್ಟುಗಿದ್ದರು ಜಿಲ್ಲಾ ವರ್ಷದ ಮಿಲನೋತ್ಸವ 2022 ತಲೆಕೊಡು ಗೊಬ್ಬುದ ಕೂಟ ಅಟ್ಟಣೆ ಮಂತದಿದ್ದರು ಕೊರೋನಾ ಸೀಕಡ್ ನಡುಗದಿನ ಹೋಟೆಲ್ ಬಾರದನಿಕುಲು ಟ್ಯಾಕ್ಸ್ ಜಿಎಸ್ಟಿ ಕಟ್ಟುಡು ಐತ ಒಟ್ಟುಗು ಇಂಚಿನ ರೌಡಿಲೆಗ್ ಹಫ್ತಲ ಕೊರಡ ಒಂದು ಹಫ್ತಾ ವಸೂಲ್ ಮಲ್ಪುನ ತಂತ್ರನ ಅಂದು ರಾಜ್ಯ ವಿಧಾನಸಭೆತ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಪ್ರಶ್ನೆ ಪಾಡ್ದೇರ ಆರುಗುಡ್ಲದ ಪಬ್ಬು ದಾಳಿ ಬಗೆಟ್ ಸುದ್ದಿ ಕುಟ್ಟುಡು ಪಾತಿಡ್ದೇರ ವಿಧಾನಸಭೆತ ಎದುರು ಪಕ್ಷದ ಒತ್ತು ನಾಯಕರು ಯುಟಿ ಖಾದರ್ ಕುಡ್ಲಡು ಸುದ್ದಿ ಕುಟ್ಟುಡು ಪಾತಿರ್ದು ಕೊರೋನಾ ಸೀಕಡ್ ನಡುಗದಿನ ಹೋಟೆಲ್ ಬಾರದನಿಕಲು ಟ್ಯಾಕ್ಸ್ ಜಿಎಸ್ಟಿ ಕಟ್ಟುಡು ಐತ ಒಟ್ಟುಗು ಇಂಚಿನ ರೌಡಿಲೆಗ್ ಹಪ್ತಲ ಕೊರಡ ಒಂದು ಹಪ್ತ ವಸೂಲ್ ಮಲ್ಪುನ ತಂತ್ರನ ಅಂದು ಆರು ಪಬ್ಬು ಕಾರ್ಯಾಚರಣೆ ಬಗೆಟ್ ಪ್ರಶ್ನೆ ಪಾಡಿಯರ ಕಾನೂನುಡೆ ಜೋಕ್ಲೆಗ್ ಶಿಕ್ಷೆ ಕೊರಿಯರ ಇಲ್ಲದಕ್ಲೆಗ್ ಅವಕಾಶ ಇಜ್ಜಿ ಇಂಚಿನವಲು ಮೊಕ್ಲಿಗ್ ಅವಕಾಶ ಕೊರ್ನಕ್ಲು ಏರು ಇಂಚಿನ ಬ್ಲ್ಯಾಕ್ ಮೇಲರ್ಸ್ ಹಪ್ತ ವಸೂಲ್ ಮಲ್ಪನಕ್ಲ ಮಿತ್ ಸರಕಾರ ಕ್ರಮದೆತನೊಡೊಂದು ಆರ್ಪಂಡ್ಯರ ಆತ್ ಕಾರ್ಬಾರಿತ್ತನ ಪಬ್ಬು ಬಾರ್ ಲೈಸೆನ್ಸ್ ಕ್ಯಾನ್ಸಲ್ ಮಲ್ಪಲೆ ಜೋಕುಲ ಉಯಿಕಾ ಪಂಡದು ಕಾಸ್ಕನತದು ಓಲಾ ಕುಲ್ಲುದು ವಿಡಿಯೋ ಸೆಂಟರ್ ಉಪ್ಪುವರು ಐತ ಮಿತ್ತದಾಯೆ ದಾಳಿ ನಡಪುಜಿ ಅನೈತಿಕವಾದ ಇತ್ತೆ ಮಸಾಜ್ ಪಾರ್ಲರ್ ನಡ್ತೊಂದುಂಡತ ದಾನೆ ಅವು ಮುಕ್ಲಿಗೂ ಗೊತ್ತುಜ್ಜ ಅಂದು ಯುಟಿ ಖಾದರ್ ಪ್ರಶ್ನೆ ಪಾಡಿಯರ ನೋಡಿ, ಹೋಟೆಲ್ ವ್ಯಾಪಾರಸ್ಥರು ಅವರೆಲ್ಲ ಬಂಡವಾಳನ ಹಾಕಿಕೊಂಡು ವ್ಯಾಪಾರ ಮಾಡೋ ಸಂದರ್ಭದಲ್ಲಿ ಕೋವಿಡ್ ಬಂದೇ ಅವ್ರು ನಷ್ಟಕ್ಕೊಳಪಟ್ಟಿದ್ರು 2-3 ವರ್ಷ. ಅದನ್ನು ಸುಧಾರಿಸಿಕೊಂಡದೇ ದೊಡ್ಡದು. ಈಗ ಹೋಟೆಲ್ ಪ್ರಾರಂಭ ಮಾಡಿ ಇವರಿಗೆ ಲೈಸೆನ್ಸ್ ಫೀ ಕೊಡೋದು ಯಾರು? ರಾಜ್ಯ ಸರ್ಕಾರ ಲೈಸೆನ್ಸ್ ಕೊಡೋದಲ್ವಾ? ಲೈಸೆನ್ಸ್ ಫೀ ಕಟ್ಟಬೇಕು, ಮತ್ತು ಇವರು ಟ್ಯಾಕ್ಸ್ ಕಟ್ಟಬೇಕು, ಅದು ಇವರ GST ಕೂಡ ಕಟ್ಟಬೇಕು, ಮತ್ತು ಇಂಥ ರೌಡಿಗಳಿಗೆ ಹಫ್ತ ಕೂಡ ಕೊಡಬೇಕಾ? ಇದನ್ನು ಹಫ್ತ ವಸೂಲು ಮಾಡಲಿಕ್ಕೆ ಅನ್ನೋದು ತಂತ್ರವ ಇವ್ರದ್ದು? ಸರ್ಕಾರ ಇದನ್ನೆಲ್ಲ ನೋಡ್ಕೊಳ್ಬೇಕಾ ಬೇಡವಾ? ಈ ರೀತಿಯಾಗಿಕೊಂಡು ಕೆಲವು ಸಮಾಜಘಾತಕ ಶಕ್ತಿಗಳು ಹೋಗಿ ವ್ಯಾಪಾರಸ್ಥರನ್ನು ಬೆದರಿಸಲಿಕ್ಕೆ, ಬ್ಲ್ಯಾಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಯಾರು ನೆಮ್ಮದಿಯಿಂದಿರಲಿಕ್ಕೆ ಸಾಧ್ಯವಾಗ್ತದೆ? ಎಲ್ಲ ಘಟನೆಗಳಿಗೆ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಪ್ರೇರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ಆ ಘಟನೆ ನಡೆದಾಗ ಅಲ್ಲಿ ಭಾಗಿಯಾದಂಥ ಕೆಲವರು ಹೇಳ್ತಾರಂತೆ, ನಾವು ಆ್ಯಕ್ಷನ್ಗೆ ರಿಯಾಕ್ಷನ್ ಮಾಡಿದಂತೇಳಿ. ಇದು ಯಾರ ಒಂದು ಕೋಟಿಂಗ್, ಆ್ಯಕ್ಷನ್ ಟು ರಿಯಾಕ್ಷನ್? ಮಾನ್ಯ ಮುಖ್ಯಮಂತ್ರಿಗಳ ಹಿಂದೆ ಮಂಗಳೂರು ಅಲ್ಲಿ ಅನೈತಿಕ ಗೂಂಡಾಗಿರಿ ನಡೀತಿದ್ದ ಸಂದರ್ಭದಲ್ಲಿ ತಾವು ಮಾಧ್ಯಮದವ್ರ ಮೇಲೆ ಕೇಳಿದಾಗ ಯಾಕೆ ಅವ್ರ ಮೇಲೆ ಕ್ರಮ ತೆಕ್ಕೊಳ್ಳೋದಿಲ್ಲ ಅಂತೇಳಿ ಅವರು ಆ್ಯಕ್ಷನ್ ರಿಯಾಕ್ಷನ್ ಹೇಳಿದ್ದಾರೆ. ಅದಕ್ಕೆ ಯುವಕರ ತಲೆಯಲ್ಲಿ ಕರೆಕ್ಟಾಗಿ ಬಂದು ಕೂತ್ಕೊಂಡಿದೆ. ಯಾಕೆ ಇವರ ಮೇಲೆ ಇದು ಕ್ರಮ ತೆಕ್ಕೊಳ್ಳೋದಿಲ್ಲ? ಲೈಸೆನ್ಸ್ ಕೊಡೋದು ಇವರೇ, ಪರ್ಮಿಷನ್ ಕೊಡೋದು ಇವರೇ, ಮತ್ತು ಇವರ ಸರ್ಕಾರದ ಬೆಂಬಲಿತವಾಗಿ ಹೋಗಿ ಗಲಾಟೆ ಮಾಡೋದಲ್ಲಿ ಮುಂದೆ ಆ ಸಣ್ಣ ಮಕ್ಕಳಿಗೆ ಅವ್ರು ಮಾಡಿದ ಸರಿ ಅಂತ ಅವ್ರ ತಂದೆಯವ್ರು ನೋಡ್ತಾರೆ. ನಾವು ಅದನ್ನು ಸರಿ ಅಂತ ಹೇಳಿದ್ರೆ ತಪ್ಪು ನಾನು ಹೇಳಲಿಕ್ಕೆ ಹೋಗೋದು, ಅದಕ್ಕೆ ನಮ್ಮದು ಇದಲ್ಲ.
ಬೆಳ್ತಂಗಡಿ ತಾಲೂಕದ ರಾಜಮಾರ್ಗುಡು ಲಕ್ಕದ ತೋಜೊಂದುಂಡು ನೂತನ್ ಕ್ಲಾತ್ ಸೆಂಟರ್ ಮಡಂತ್ಯಾರು. ಪ್ರತಿಯೊಂದು ಸೀಸನ್ಲ ಗಿರಾಕಿಲೆಗೆ 8 ಆಫರ್ದ ಒಟ್ಟಿಗೂ ಸೇವೆ ಒದಗ ಹೊಂದಿತ್ತದು. ಇತ್ತೆ 8 ತಿಂಗಳೊಡ್ಲ ಗಿರಾಕಿಲೆಗೆ ಆಗಸ್ಟ್ 7 14 ಮುಟ್ಟ ಇಸೇಸ ಬಿಲೆ ಜಪಡೈನ ಆಫರ್ ಕೊರಿಯರೆ ಸಜ್ಜಾತಂಡು. ಬೆಳ್ತಂಗಡಿ ತಾಲೂಕದ ರಾಜಮಾರ್ಗುಡು ಲಕ್ಕದ ತೋಜೊಂದುಂಡು ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರ್ದ ಜನ ಮೆಚ್ಚಿಗೆದ ಬೊಕ ತುಳುನಾಡ ಜನಕ್ಲೆನ ಭಾರಿ ಮೆಚ್ಚಿಗೆದ ನೂತನ್ ಕ್ಲಾತ್ ಸೆಂಟರ್ ಮಡಂತ್ಯಾರ್ ಕರಿನ ಕೆಲವು ವರ್ಷಲೆರ್ದು 8 ಗುಣಮಟ್ಟದ ಸೇವೆ ಒದಗಾದ ಗಿರಾಕಿಲೆನ ಇಸ್ವಾಸಗೆಂದಿನೇಟ್ ಗೆಲ್ಮೆ ಪಡೆತಂಡ. ಪ್ರತಿಯೊಂದು ಸೀಸನ್ಲ ಗಿರಾಕಿಲೆಗೆ 8 ಆಫರ್ದ ಒಟ್ಟುಗು ಸೇವೆ ಒದಗ ಹೊಂದಿತ್ತದು. ಇತ್ತೆ 8 ತಿಂಗಳೊಡ್ಲ ಗಿರಾಕಿಲೆಗೆ ಆಗಸ್ಟ್ 7 14 ಮುಟ್ಟ ಇಸೀಸ ಬಿಲೆ ಜಪಡೈನ ಆಫರ್ ಕೊರೊಂದುಂಡು. ನೂತನ್ ಕ್ಲಾತ್ ಸೆಂಟರ್ ಮಡಂತ್ಯಾರಡು ಪೊಂಜೋಲೆನ ಅಂಜೋಲೆನ ಜೋಕ್ಲೆನ ದುತ್ತೈತಲುವಕ ಮದಿಮೆ ಸೀರೆಲೆನ ಮಾತಾ ಪ್ರಾಯದಕ್ಲನ ವಸ್ತ್ರ ಭಂಡಾರನೆ ಇತ್ತದು. ಗಿರಾಕಿಲು ತಂಕ್ಲೆನ ಇಚ್ಚೆಲೆಗೆ ಸರಿಯಾದ ಕುಂಟು ದುಸ್ತು ಅಜತೊನೊಲಿ. ಈ ಸರ್ತಿದ ಆಟಿ ಆಷಾಢ ಕೊಡುಗೇಡು ಭಾರಿ 8 ಗುಣಮಟ್ಟದ ಬ್ರ್ಯಾಂಡೆಡ್ ವಸ್ತುಲೆನ ಒಟ್ಟುಗು ಆಫರ್ ಐತ ಒಟ್ಟುಗು ಖುಷಿ ಸಂತೋಷಡು ನಿಕ್ಲೆನ ಇಲ್ಲಡೆ ಎತ್ಕೊನೊಲಿ. ನೂತನ್ ಕ್ಲಾತ್ ಸೆಂಟರ್ ಮಡಂತ್ಯಾರು ನೆಂಪೊಪ್ಪಡು 8 ತಿಂಗೊಲ್ದ ಆಫರ್ ಆಗಸ್ಟ್ 7 14 ಮುಟ್ಟ. ಪಬ್ಬುಡು ನೈತಿಕ ದಾಳಿ ನಡತಂಡಲ ಊರುದ ಪೊಲೀಸ್ ಕಮಿಷನರ್ ಅವಲು ಆ ಸಂಗತಿ ನಡೆದಿದ್ದೇನೆ ಇಜ್ಜಿಂದು ಪನೋಡಿ ಅವಲು ನೈತಿಕ ದಾಳಿ ನಡೆತದಂಡು ಕೇಸು ಪಾಡುವ ಅಂದು ಪೊಲೀಸ್ ಕಮಿಷನರ್ ಪಂತ್ವೆರಡ 6 ಬೈಯಡೆ ಗಂಟು ಮೂಟೆ ಕಟ್ಟುಡ ಒಂದು ದುಂಬುದ IPS ಅಧಿಕಾರಿ ಆಮ್ ಆದ್ಮಿ ಪಕ್ಷದ ನಾಯಕರು ಭಾಸ್ಕರ್ ರಾವ್ ಪಂತಿರ್. ದುಂಬುದ IPS ಅಧಿಕಾರಿ ಆಮ್ ಆದ್ಮಿ ಪಕ್ಷದ ಭಾಸ್ಕರ್ ರಾವ್ ಪಬ್ಬು ದಾಳಿ ಬಗೆಟ್ ಅಭಿಪ್ರಾಯ ತಿರಿಪಾದ ಪಬ್ಬುಡು ನೈತಿಕ ದಾಳಿ ನಡತಂಡಲ ಊರುದ ಪೊಲೀಸ್ ಕಮಿಷನರ್ ಅವಲು ಆ ಸಂಗತಿ ನಡೆತದೇನೆ ಇಜ್ಜಿಂದು ಪನ್ಪೇರು ಅವಲು ನೈತಿಕ ದಾಳಿ ನಡತದಂಡು ಕೇಸ್ ಪಾಡುವ ಅಂದ ಪೊಲೀಸ್ ಕಮಿಷನರ್ ಪಂತ್ವೆರಂಡ 6 ಬೈಯಡೆ ಗಂಟು ಮೂಟೆ ಕಟ್ಟುಡಾತೊಂದು ಪಂಡ್ಯರ. ಪಾಪಾರಿಗೆ ದಾಲ ಪನ್ಪುನಂಚ ಇಜ್ಜಿ ಈ ಸರ್ಕಾರಡು ಸೀದಾ ಪಾತಿರ್ನಕ್ಲೆಗ್ ಅಕುಲು ಒರಿಪುನನೆ ಕಷ್ಟ ನೈತಿಕ ಪೊಲೀಸ್ಕರಿಗೆ ರಾಜಕೀಯ ಬಿರಿಸಾಯ ಒಪ್ಪುನಗ ಮಾತ್ರ ಧೈರ್ಯ ಬರ್ಪುನೊಂದು ಪಂಡಿನ ಭಾಸ್ಕರ್ ರಾವ್ ಈ ಬಗ್ಗೆ ಟೆಂಕ್ಲನ ಪಕ್ಷ ನಿರ್ಧಾರ ದೆತನೊಂದು ಪಂಡಿರ. ಮಾರಲ್ ಪೊಲೀಸಿಂಗ್ ಏನಿದಲ್ಲ ಅದು ಯಾರಿಗೆ ಧೈರ್ಯ ಬರುತ್ತೆ, ಯಾವಾಗ ನಿಮಗೆ ಪೊಲಿಟಿಕಲ್ ಸಪೋರ್ಟ್ ಇರುತ್ತೆ ಆವಾಗ ಧೈರ್ಯ ಬರುತ್ತೆ. ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ಓನ್ಲಿ ಇನ್ಸ್ಟ್ರೂಮೆಂಟ್ ಆಫ್ ದಿ ಪ್ರೆಸೆಂಟ್ ಗೌರ್ಮೆಂಟ್ ಓವರ್ ದೇರ್. ಆ ಪೊಲೀಸ್ ಕಮಿಷನರ್ ಹೋಗ್ಬಿಟ್ಟು ಇಲ್ಲಿ ನಡೀತು ಕೇಸ್ ಮಾಡ್ತೀನಿ ಇತ್ಯಾದಿಗಳು ಮಾಡ್ತೀನಿ ಅಂದರೆ ಪೊಲೀಸ್ ಕಮಿಷನರ್ಗೆ ಬಿಡ್ತಾರೆ, ಸಾಯಂಕಾಲನೇ ಗಂಟು ಮೂಟೆ ಕೊಟ್ಟು ಕಳಿಸ್ತಾರೆ. ಪಾಪ ಆತನಿಗೇನು ಆಪ್ಷನ್ನೇ ಇಲ್ಲ, ಹೇಳಲೇಬೇಕು ನಡೆದೇ ಇಲ್ಲ ಅಂತ ಅದಕ್ಕೆ. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಸ್ ಹೆಲ್ಪ್ಲೆಸ್ನೆಸ್ ಟು ಡಿಫೆಂಡ್ ದಿ ಪೀಪಲ್ ಹೂ ಆರ್ ಡೂಯಿಂಗ್ ಆಲ್ ದಿಸ್ ಥಿಂಗ್. ಇವ್ರಿಗೆಲ್ಲ ಡಿಫೆನ್ಸ್ ಸಿಗ್ತಾ ಇದಲ್ಲ, ದಟ್ ಈಸ್ ವಾಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಬೋಲ್ಡಾಗಿ ಹೇಳೋರು ಬೇಕಲ್ಲ ಯಾರು. ಮತ್ತು ಈ ಗೌರ್ಮೆಂಟಲ್ಲಿ ಯಾರೋ ಬೋಲ್ಡಾಗಿ ದಿಸ್ ಈಸ್ ರಾಂಗ್ ಅಂತ ಹೇಳಿದ್ರೆ ಅವರು ಉಳಿಲಿಕ್ಕೆ ಭಾಳ ಕಷ್ಟ. ಲೈಕ್ ಫಾರ್ ಫ್ರೆಂಚ್ ಫಿಲಾಸಫರ್ ವಾಲ್ಟೇರ್ ಹ್ಯಾಡ್ ಒನ್ಸ್ ಸೆಡ್ ಇಟ್ ಈಸ್ ಡೇಂಜರಸ್ ಟು ಬಿ ರೈಟ್ ವೆನ್ ದ ಗೌರ್ಮೆಂಟ್ ಇಸ್ ರಾಂಗ್ ಅಂತ. ಇದರ ಬಗ್ಗೆ ವಿ ವಿಲ್ ಟೇಕ್ ಅ ಸ್ಟ್ಯಾಂಡ್ ದಟ್ ಮಾರಲ್ ಪೊಲೀಸಿಂಗ್ ನಡೆದಿದ್ರೆ ಇಫ್ ಇಟ್ ಹಸ್ ಟೇಕನ್ ಪ್ಲೇಸ್ ವಿಲ್ ಸೇ ಯಸ್ ಇಟ್ ಹಸ್ ಟೇಕನ್ ಪ್ಲೇಸ್. ವೈ ಹ್ಯಾವ್ ಯು ಡಿನೈಡ್ ಇಟ್? ಟೇಕ್ ಆ್ಯಕ್ಷನ್. ವೈ ಹ್ಯಾವ್ ಯು ನಾಟ್ ರಿಜಿಸ್ಟರ್ಡ್ ಎ ಕೇಸ್? ಟೇಕ್ ಆ್ಯಕ್ಷನ್ ಅಂತ ಹೇಳ್ತೀವಿ ಅವ್ರಿಗೆ. ಯಾರು ಎಲ್ಲರೂ ಸಿ ದ ಸೈಲೆಂಟ್ ಮೆಜಾರಿಟಿ ಈಸ್ ಡೇಂಜರಸ್ ದೆನ್ ದಿ ಮೈಕ್ರೋಸ್ಕೋಪಿಕ್ ಮಿಸ್ಚಿವಿಯಸ್ ಮೈನಾರಿಟಿ. ಏನು ಸಣ್ಣ ಜನ ಗಲಾಟೆ ಮಾಡೋಕ್ಕೆ ಏನು ಅವರು ಸುಮ್ಮನೆ ಇರೋಕ್ಕೆ ನಾವು ಇದು ಬಿಟ್ಟರೆ ಅಲ್ಲಿಗೆ ಇಫ್ ವಿ ಡೋಂಟ್ ಟೇಕ್ ಅ ಸ್ಟ್ಯಾಂಡ್ ಅವ್ರು ಹೇಳ್ದಂಗೆ ಆಗತ್ತೆ, ನೀವು ಸುಮ್ಮನೆ ಇದ್ರಿ ನೀವು ಅಂತದಕ್ಕೆ. ವಿ ವಿಲ್ ಟೇಕ್ ಅ ಸ್ಟ್ಯಾಂಡ್ ಆನ್ ದಟ್. ಬಲ್ಮಠದ ಪಬ್ಬುಗು ಹಿಂದೂ ಸಂಘಟನೆದ ಕಾರ್ಯಕರ್ತರು ಒವ್ವೇರಿ ತಿಡ್ಲ ದಾಳಿ ನಡಪಾದ ಜಿರಂದು ಸುರತ್ಕಲ್ ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ ಪಂತೆರ ಪಬ್ಬು ದಾಳಿ ಸೇಡು 6 ಮಾಧ್ಯಮದ ಕ್ಲೆಡ ಪಾತಿರಿಯರು. ಕುಡ್ಲಡ್ ಪಬ್ಬುದ ಮಿತ್ತು ಕಾರ್ಯಾಚರಣೆ ಬಗೆಟ್ಟು ಕುಡ್ಲ ಬಡಕಾಯಿ ಕ್ಷೇತ್ರ ಸುರತ್ಕಲ್ದ ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ ಸುದ್ದಿ ಮಾಧ್ಯಮದ ಕ್ಲೆಡ ಪಾತಿರ್ದು ಬಲ್ಮಠದ ಪಬ್ಬುಗು ಹಿಂದೂ ಸಂಘಟನೆದ ಕಾರ್ಯಕರ್ತರು ಒವ್ವೇರಿ ತಿಡ್ಲ ದಾಳಿ ನಡಪಾದಿಜರು. ಬರವು ಕಲ್ಪನಾ ಪ್ರಾಯ ಬಡ್ತಿ ಆವಂದಿನ ಕ್ಲೆಗ್ ಅಮಲ್ ಗಂಗಸರ ಕೊರ್ಪರ ಅಂದು ಪ್ರಶ್ನೆ ಪಾಡ್ದಿನೇ ಆತೆ. ಈ ಬಗೆಟ್ ಕಮಿಷನರ್ ಚರ್ಚೆ ಮಾಡ್ತದೆ. ಈ ಬಗೆಟ್ ಪಬ್ಬುದ ಬೇಲದ ಕ್ಲ ವಿಚಾರಣೆ ನಡ್ತೊಂದುಂಡು ಸತ್ಯ ಸಂಗತಿ ಪಿದೈ ಬರ್ಪುನೊಂದು ಪಂಡ್ಯರ. ಪ್ರಾಯ ಬರ್ತಿ ಆವಂದಿನಕ್ಲೆಗ್ ಪಬ್ಬು ಪಾರ್ಲೆಡ್ ಗಂಗಸರ ಸಿಗರೆಟ್ ಇಂಚಿತ್ತಿ ಅಮಲ್ ಸುತ್ತಲಿನ ಕೊರ್ಪುನವು ಕಾನೂನು ಪ್ರಕಾರ ಅಪರಾಧ. ಬಾರ್ ಪಬ್ಬುಲೊಂದೇನು ಮೀರಂಡ ಇಂಚಿನ ಸಂಗತಿಲು ನಡಪುಂಡು ಇಂಚ ಆವಂದಿನಂಚ ನಾಗರಿಕ ಸಮಾಜ ಜಾಗೃತ ವಹಿಸಿಡೊಂದು ಶಾಸಕರ ಭರತ್ ಶೆಟ್ಟಿ ಪಂಡಿರ. ಒಬ್ಬೆಟ್ಟಾಗಲಿಲ್ಲ, ಹೆಚ್ಚಾಗಿ ಈ ರೀತಿ ಆದಾಗ ಅದನ್ನು ಒಪ್ಕೊಳ್ತಾರೆ, ನಾವೇ ಮಾಡಿದ್ದು, ನಮ್ಮ ಸಂಘಟನೆ ಮಾಡಿದ್ದು, ಮತ್ತೊಬ್ಬ ಮಾಡಿದ್ದು ಅಂತ. ಇದರಲ್ಲಿ ಎಲ್ಲರ ಸಂಬಂಧ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಯಾವುದೇ ರೀತಿಯ ಒಬ್ಬೆಟ್ಟಾಗಿ ಆಗಲಿಲ್ಲ. ಫಿಸಿಕಲ್ ಆಗಿ ದೈಹಿಕವಾಗಿ ಯಾರ ಮೇಲೆ ಸಹ ಕೈ ಹಾಕೋದು, ಕೈ ಮೇಲೆ ಹಾಕುವ ವ್ಯವಸ್ಥೆ ಇಲ್ಲಿ ಆಗಲಿಲ್ಲ ಅನ್ನೋದು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ.
ಸರ್ ಆದರೆ ಒಂದು ಮೊದಲು ಈಗ ಪಬ್ಬು ಮತ್ತು ಬಾರ್ಗೆ ಈಗೆಲ್ಲ ಪಬ್ಬು ಅಥವಾ ಬಾರಲ್ಲಿ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಅದಕ್ಕೆ ಅಷ್ಟೊಂದು ಇದು ಟ್ಯಾಕ್ಸ್ ಕಟ್ಟಿ ಅದು ಅವರು ಪ್ರಾರಂಭ ಮಾಡ್ತಾರೆ ಈಗ ಬಿಸ್ನೆಸ್ ಮ್ಯಾನ್. ಈಗ ಈ ಹಿಂದೆ ಕೂಡ 2009ರಲ್ಲಿ ಅಲ್ಲೇ ದಾಳಿ ನಡೆದಿತ್ತು. ಈಗ ಮತ್ತೆ ಅಂಥ ದಾಳಿ ಅಲ್ಲದಿದ್ದರೆ ಅಥವಾ ಏನಾದರೂ ಇಂಟರ್ನಲ್ಲಿ ನಡೆದಿರುವಂಥ ಘಟನೆಗಳು ಈಗ ಮಂಗಳೂರಿಗೆ ಬರುವಂಥ ಈ ಉದ್ಯಮಿಗಳ ಮೇಲೆ ಮತ್ತು ಯಾವ ರೀತಿಯ ಪ್ರಭಾವ ಬೀರುತ್ತೆ ಅಂದರೆ ಇದರಲ್ಲಿ 2 ವಿಷಯನ ನಾವು ಕಂಡುಕೊಳ್ಬೇಕು. ಒಂದು, ಇದ್ರ ಪೊಲೀಸ್ ಇಲಾಖೆ ಮೇಲೆ ಇದು ದೂರು ಅವ್ರು ಕೊಟ್ಟಿರ್ತಾರೆ, ಹಾಗಾಗಿ ಪೊಲೀಸ್ ಇಲಾಖೆಯವರು ಸಹ ಇದರ ಇನ್ವೆಸ್ಟಿಗೇಷನ್ನ ಮಾಡ್ತಾ ಇದ್ದಾರೆ. ಮೊನ್ನೆದಾಗಿ ಇದು ಒಬ್ಬ ಅಟ್ಯಾಕ್ ಆಗಲಿಲ್ಲ, ಆದರೆ ಮೊನ್ನೆ ಈಚೆಯಿಂದ ಕೆಲವು ವಿಡಿಯೋಗಳು ಬರುವಂಥದ್ದು, ಕೆಲವು ರೀತಿಯ ಅಶ್ಲೀಲ ವ್ಯವಸ್ಥೆಯಲ್ಲಿ ಸಣ್ಣ ಮಕ್ಕಳು ಸೇರಿಕೊಂಡಿರುವಂಥದ್ದು ಇದು ಗಮನಕ್ಕೆ ಸಮಾಜದ ಕಣ್ಣಲ್ಲಿ ಬರ್ತಾ ಇದೆ. ಅದೇ ರೀತಿಯಲ್ಲಿ ಪುನಃ ಹೇಳ್ತಾ ಇದ್ದೇನೆ, ಅಂಡರ್ಲೈನ್ಡ್ ಅಪ್ರಾಪ್ತ ವಯಸ್ಸಿನ ಸಣ್ಣ ವಯಸ್ಸಿನ ಮಕ್ಕಳು ಯಾರಿಗೆ ಆಲ್ಕೋಹಾಲ್ ಆಗಲಿ ಸಿಗರೇಟ್ ಆಗಲಿ ಬೇರೆ ಏನಾಗಲಿ ಕೊಡಬಾರ್ದು ಅನ್ನುವಂಥ ಸರ್ಕಾರದ ನಿಯಮ ಇದೆ. ಅದರ ಉಲ್ಲಂಘನೆ ಆಗಬಾರ್ದು ಎಲ್ಲಿ ಸಹ, ಯಾವುದೇ ಬಾರ್ ಆಗಲಿ ಯಾವುದೇ ರೆಸ್ಟೋರೆಂಟ್ಸ್ ಆಗಲಿ ಎಲ್ಲೇ ಆಗಲಿ ಅದರ ಉಲ್ಲಂಘನೆ ಆದ ರೀತಿ ಆಗದಂತೆ ಅವರು ಬಿಸ್ನೆಸ್ ನಡೆಸ್ಕೊಂಡು ನೋಡ್ರೆ ಖಂಡಿತ ಎಲ್ಲರೂ ಸಹ ಅವರ ಪರವಾಗಿಯೇ ಇರ್ತಾರೆ. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.